ಲೋಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆ ಉಡುಪಿ ಹಾಗೂ ಬಡಗುಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯೊಂದಿಗೆ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಮಿಷನ್ ಆಸ್ಪತ್ರೆಯ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆ ರಘುಪತಿ ಭಟ್ ಉದ್ಘಾಟಿಸಿದರು. ಆ ಬಳಿಕ ಮಾತನಾಡಿದ ಅವರು, ಉಡುಪಿಯ ಮಿಷನ್ ಆಸ್ಪತ್ರೆ ಎಂದೇ ಪ್ರಸಿದ್ಧಿ ಪಡೆದ ಲೋಬಾರ್ಡ್ ಮೆಮೋರಿಯಲ್ ಆಸ್ಪತ್ರೆ ಅನೇಕ ಜನರ ಜನಪರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಪರಿಸರವನ್ನು ರಕ್ಷಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಈ ಆಸ್ಪತ್ರೆಯು ಕೇವಲ ವ್ಯವಹಾರ ದೃಷ್ಟಿಯನ್ನು ಇಟ್ಟುಕೊಳ್ಳದೆ ಸಾಮಾಜಿಕವಾಗಿಯೂ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಶ್ಲಾಘನೀಯ ಎಂದು ಶುಭ ಹಾರೈಸಿದರು. ಆಸ್ಪತ್ರೆಯ ಆಡಳಿತ ನಿರ್ದೇಶಕ ಸುಶೀಲ್ ಜತ್ತಾನ ಮಾತನಾಡಿ, ಆಸ್ಪತ್ರೆಯಲ್ಲಿ ಪರಿಸರ ರಕ್ಷಣೆಗಾಗಿ ಇಂದಿನಿಂದ ನಾವು ಆಸ್ಪತ್ರೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿಷೇಧಿಸಿದ್ದೇವೆ. ಅಲ್ಲದೆ ಬಾಟಲಿ ನೀರುಗಳ ಉಪಯೋಗವನ್ನು ಕೂಡ ಕಡಿಮೆ ಮಾಡಲಿದ್ದೇವೆ. ಆಸ್ಪತ್ರೆಯ ಆವರಣದಲ್ಲೂ ಗಿಡಗಳನ್ನು ನೆಟ್ಟು ಅದರ ಪೋಷಣೆಯ ಜವಾಬ್ದಾರಿಯನ್ನು ಪ್ರತಿಯೊಂದು ವಿಭಾಗಕ್ಕೂ ನೀಡಲಿದ್ದೇವೆ. ಬರುವ ವರ್ಷ ಪರಿಸರ ದಿನದಂದು ಉತ್ತಮವಾಗಿ ಗಿಡವನ್ನು ಪೋಷಿಸಿದ ವಿಭಾಗಕ್ಕೆ ಬಹುಮಾನವನ್ನು ನೀಡಲಿದ್ದೇವೆ ಎಂದು ಪರಿಸರ ಸಂರಕ್ಷಣೆಯಲ್ಲಿ ಆಸ್ಪತ್ರೆಯು ಜವಾಬ್ದಾರಿಯನ್ನು ಘೋಷಿಸಿದ್ರು. ನಮ್ಮನೆಯವರು ಬಹಳಷ್ಟು ಜನ ಇಲ್ಲಿ, ನನ್ನ ಅಜ್ಜಿಯವರು ಎಲ್ಲ ಇದೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಹೋಗ್ತು. ಹಿಂದೆ ಹೆರಿಗೆ ಆಗಬೇಕು ಅಂತ ಆದ್ರೆ ಮಿಷನ್ ಆಸ್ಪತ್ರೆ ಅಂತ ಹೇಳುವಂತಾದ್ರೆ ಒಂದು ಪ್ರತೀತಿ ಇತ್ತು ಹಿಂದಿನ ಕಾಲದಲ್ಲಿ. ಮತ್ತೆ ಮಧ್ಯದಲ್ಲಿ ಸ್ವಲ್ಪ ಕುಂಠಿತ ಆಗಿತ್ತು, ಬೇರೆ ಬೇರೆ ಕಾರಣದಿಂದ ಇರಬಹುದು, ಬೇರೆ ಬೇರೆ. ಆದ್ರೆ ನಾನು ಮೊನ್ನೆ ಬಂದಿದ್ದೆ, ನಮ್ಮ ರೋಲ್ಯಾಂಡ್ ಅವರು ನಮ್ಮನ್ನೆಲ್ಲ ಕರ್ಕೊಂಡು ಬಂದರು ಆಸ್ಪತ್ರೆಗೆ. ಈಗ ಮತ್ತೆ ಪುನಶ್ಚೇತನ ಈ ಆಸ್ಪತ್ರೆ ಕೊಡ್ತಾ ಇದೆ.